ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜು ಮಾಲಕರ ಸಂಘ ಮಂಗಳೂರಿದರ ಬಂಟ್ವಾಳ ವಲಯದ ವಾರ್ಷಿಕ ಮಹಾಸಭೆ ತುಂಬೆ ರಾಮಲ್ಕಟ್ಟೆಯ ವೈದ್ಯನಾಥ ರೆಸಿಡೆನ್ಸಿ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಗ್ಯಾರೇಜು ಮಾಲಕರ ಸಂಘದ ಚೇರ್ಮನ್ ಪುಂಡಲೀಕ ಸುವರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಕುಮಾರ್ ಅವರು ಮಾತನಾಡಿ, ಬಂಟ್ವಾಳ ವಲಯ ಗ್ಯಾರೇಜು ಮಾಲಕರ ಸಂಘ ತನ್ನ ವಿಶಿಷ್ಟ ಹಾಗೂ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಮೆಚ್ಚುಗೆಯನ್ನ ಪಡೆದಿದೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ತುಳುನಾಡು ದುಂಬುಡ್ದಿಂಚಲ ಹೋರಾಟದಲ್ಲಿ ಭೂಮಿ ಸ್ಪೆಷಲಿ ಬಂಟ್ವಾಳದ ನೆತ್ತೆರೆಡೆ ಆ ಹೋರಾಟ ಪಂಪನ ಬಂಟ್ವಾಳದ ನೆತ್ತೆರೆಡೆ ಉಂಟು. ಮಾತಾ ಅಸೋಸಿಯೇಷನ್ ತೊಂದಿಲ್ಲ ಈ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವಾರ್ಡ್ ಅತ್ತಂಡ ಈ ಮಸ್ತ್ ಬಂಟ್ವಾಳದ ಅಸೋಸಿಯೇಷನ್ ರಾಜ್ಯ ಮಟ್ಟದಂತ ಸುದ್ದಿ ಆಪನ ದುಂಬುಡ್ದಿಂಚಲ ಐತಿನ ಒಕ್ಕ ಮೊಕ್ಕಲಿನ ಬಂಟ್ವಾಳದ ಆಕ್ಟಿವಿಟೀಸ್ ದುಂಬುಡ್ದಿಂಚಲ ಬಾರಿ ಎಡ್ಡ ರೀತಿಯಲ್ಲಿ ಕೊನೊಂದಿಲ್ಲ. ಸಂಘಟನೆದ ಆಶ್ರಯ ಮಾತರೆಗಳ ತುಂಬದ ಉತ್ತಮ ಒಂದು ತಿಕ್ಕುಲೆಕ ಅವಾರ್ಡ್ ಬಂದು ಬಂಟ್ವಾಳ ವಲಯ ಗ್ಯಾರೇಜು ಮಾಲಕರ ಸಂಘದ ಅಧ್ಯಕ್ಷ ಅಣ್ಣು ಪೂಜಾರಿ ಅಧ್ಯಕ್ಷತೆ ವಹಿಸಿದ್ರು. ಉದ್ಯಮಿ ಓಂ ಪ್ರಸಾದ್ ಬಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಹಿರಿಯ ಗ್ಯಾರೇಜು ಮಾಲಕರಾದ ಕಿಶೋರ್ ಕುಮಾರ್, ಸಂಜೀವ ಬಂಜನ್, ಧರ್ಮರಾಜ್ ಬಿಡಿ ಅವರನ್ನ ಸನ್ಮಾನಿಸಲಾಯಿತು. ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಅಟ್ಲಾಗಿ ಒಂದೂವರೆ ವರ್ಷ ಇನ್ನೊಂದರ ಅರಿವು ಬಂದಿದೆ. ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಅಭಿನಂದನೆ ಕೊಡ್ತಾರೆ. ಮಾತೇನು ಬರ್ಬೋದು ಅಂಜೆ ಇಲ್ಲದ ಒಂದು ಮಗರ ಆದಿತ್ತಿದೆ ಇಲ್ಲದ ದಾರ ಕಟ್ಟಿದ್ದಾಳೆ ಎಂಬುದು ಅವಳ ಆಳನೆ ಬಂಡೆ ಈ ಸರಣ ಒಂಜಿ ಬೇಜಾರು ಕೊಟ್ಟು ಇಲ್ಲದ ಇಂಚಿನ ಮನೆಗೆ ತೂಳು ಮಾರ ಹೇಳಿ ಅವಳು ಮಾರ ಪಂಟು ತೂದು ಗೊಬ್ಬರ ಹೇಳಿ ನನಗೆ 15,000 ಕೊಡ್ತಾರೆ. ಇಲ್ಲ ಹೋದ 10,000 ಕೊಡ್ಬೇಕು ಇಲ್ಲ 25,000 ಐಕೆ 2,000 27,000 ಭಾರಿ ಮಲ್ಲ ಬೇರೆ ಇಲ್ಲು ಕಟ್ಟಣ ಮಾಡೋ ಕುಶಲ ಬುದ್ಧಿ ಪಡೆಯಬೇಕು ಅಕ್ಕಳಿಗೆ ಬಾರಿ ಈ ಸಂದರ್ಭ ನನಗೆ ವಿಶೇಷವಾದ ನೋಡ ಇನ್ನೀ ಸನ್ಮಾನ ನನಗೆ ಇನ್ನತ್ತು ಅವೇ ಬಂದಿದ್ದಾನೆ 4 ವರ್ಷದಿಂದ ತಪ್ಪ ಉಂಟು ಪೂಜೆಗೆ ಅಂಜನೆ ನಮ್ಮ ಈ ಅರಿವು ಸನ್ಮಾನ ಬಾರಿ ಗೌರವ ಮಾಡ್ತಿದ್ದೇವೆ. ಇಂಚೆನೆ ನಾನು ವರ್ಷ ಇಂಚೆನೆ ನಮ್ಮ ಗುರುತಿಸುವಂಜನೆ ಕೆಲಸ ನಮ್ಮ ಐತೆ ಇತ್ತೆ ಜಿಲ್ಲಾ ಸಂಘಟ ಗುರುತಿಸುವಂಜನೆ ಕೊಂಡ್ಕೊಂಡಿಲ್ಲ ಲೇಕೊಂಡ ನಮ್ಮ ಖಾಲಿ ಸಂಘಟನೆ ದೇವರಿ ನಮ್ಮ ಗುರುತಿಸುವಂಜನೆ ಕೆಲಸ ಮುರಡಿ ಕೋಡಂಜಿ ಸಾಲೆ ಒಂಜಿ ಗುಯಲ್ ತೋಡು ಜನ ಆರು ಒರಿಯೇ ನೀವು ಎಲ್ಪ ಫೀಟ್ ಗುಯಲ್ ಸನ್ಮಾನ ಮಾಡ್ತೀನಿ ಭಾರಿ ಖುಷಿ ಆದ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದೀನಿ. ಒರಿಯೇ ಇಂಚಿನ ಪುರ ಜನಗಳು ಒರಿಯೇನು ಮಾಡೋದೇ ಒರಿಯೇನೇ ಮಾಡೋದು ಅವು ನೋಡಿ ಇಂಚಿನ ಜನಗಳು ಅಂಚೆ ನಮ್ಮ ಸಂಘ ಬೆಳೆಬೇಕು. ಈ ಸಂದರ್ಭ ಕಾರ್ಯದರ್ಶಿ ಸುರೇಶ್ ಕುಲಾಲ್, ಸಂಘಟನಾ ಕಾರ್ಯದರ್ಶಿ ಗಣೇಶ್ ಸುವರ್ಣ, ಕೋಶಾಧಿಕಾರಿ ರಾಜೇಶ್ ಕುಲಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.